ಇತಿಹಾಸ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾದ ನಮ್ಮ ಉಳ್ಳಾಳ ದರ್ಗಾದಲ್ಲಿ ಈಗ ತಾನೇ ಉರುಸು ಸಂಬಂಧ ಏನೋ ಒಂದು ಕಾರ್ಯಕ್ರಮದ ಬಗ್ಗೆ ನನಗೆ ತಿಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ನಮ್ಮ ಕ್ಷೇತ್ರದ ಒಂದು ಬಹಳ ಪ್ರಾಮುಖ್ಯವಾದ ಜನರ ಕಷ್ಟ ಪರಿಹಾರ ಮಾಡುವಂಥ ಒಂದು ಶ್ರದ್ಧಾ ಕೇಂದ್ರ, ಆ ಶ್ರದ್ಧಾ ಭಾವನೆಯನ್ನು ಇಟ್ಟು ನಾನು ನಮ್ಮದಂತೇಳಿದರೆ ನಮಗೆ ಅಂತೇಳಿದರೆ ಒಂದೇ ಧರ್ಮ, ಮನುಷ್ಯ ಧರ್ಮದ ಒಂದು ಆದ್ಯತೆ ಮೇರೆಯಲ್ಲಿ ಅದನ್ನು ಪ್ರಮುಖ ಅಂಶವಾಗಿಟ್ಕೊಂಡು ನಾನು ಈ ಉಳ್ಳಾಳ ಕ್ಷೇತ್ರದಲ್ಲಿ ಯಾವುದೇ ಧರ್ಮದ ಒಂದು ಸಂಸ್ಥೆ ಇದ್ದರೂ ಅದಕ್ಕೆ ಎದೆ ತಟ್ಟಿ ಬಹಳ ಧೈರ್ಯದಿಂದ ಮುನ್ನುಗ್ತೇನೆ. ಯಾಕಂತೇಳಿದರೆ ನಾನು ಪ್ರಥಮವಾಗಿ ಆದ್ಯತೆ ಕೊಡೋದು ಮನುಷ್ಯ ಧರ್ಮಕ್ಕೆ. ಮನುಷ್ಯದಂದರೆ ಹೇಳಿದರೆ ಮನುಷ್ಯ ಧರ್ಮ, ಮನುಷ್ಯ ಹುಟ್ಟಿದ ಮೇಲೆ ಧರ್ಮ ಅಂತ ನಾವು ಬಂದದ್ದು. ಮನುಷ್ಯ ಹುಟ್ಟುವಾಗ ಯಾವುದೇ ಧರ್ಮ ಅಂತ ಬಂದಿಲ್ಲ. ಇವತ್ತು ಹಾಗೆ ಈ ಭಾರತದಲ್ಲಿ ಯಾರೆಲ್ಲ ಹುಟ್ಟಿದ್ದಾರೆ ಅವರೆಲ್ಲ ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಅವರ ಹುಟ್ಟುವಾಗ ಬಂದ ಧರ್ಮ ಅಂತ ಹೇಳಿದರೆ ಮನುಷ್ಯ ಧರ್ಮ. ಅದರಲ್ಲಿ ಹೆಣ್ಣ ಗಂಡ ನಮಗೆ ಇರುವುದೇ ಎರಡೇ ಜಾತಿ, ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು. ಈ ಜಾತಿ ನಾವು ಸ್ವಾಭಾವಿಕವಾಗಿ ಧಾರ್ಮಿಕ ವಿಧಿವಿಧಾನದಲ್ಲೂ ಎಲ್ಲ ಕಡೆಯೂ ವಿಂಗಡಣೆ ಮಾಡುತ್ತಾ ಅವರಿಗೆ ಸ್ವತಂತ್ರದ ಒಂದು ಧಾರ್ಮಿಕತೆಯ ಹಕ್ಕಲ್ಲದೆ ಮನುಷ್ಯನಲ್ಲಿ ಬೇರ್ಪಡಿಸುವಂಥ ಒಂದು ಅಂಶ ಇರುವುದು ಅಂತ ಹೇಳಿದರೆ, ದೇವರು ಕೊಟ್ಟ ಅಂಶ ಅಂತ ಹೇಳಿದರೆ ಹೆಣ್ಣು ಮತ್ತು ಗಂಡು. ನಮ್ಮ ಸಮಾಜದಲ್ಲಿ ಮನುಷ್ಯರಿಗೆ ಬೇರೆ ಬೇರೆ ಯಾವುದೂ ಕೊಡಲಿಲ್ಲ. ಹೆಣ್ಣು ಗಂಡು ಅಂದರೆ ನಾವು ನೋಡುವ ರೀತಿಯಲ್ಲಿ ಧರ್ಮದಲ್ಲಿ ಎರಡು ವಿಧಾನ, ಗಂಡಸರು ಮತ್ತು ಹೆಂಗಸರು. ಮತ್ತು ನಮ್ಮ ಒಳಗೆ ಇವತ್ತು ಈ ವಿಭಜನೆ ಮಾಡುವುದು ಅಂತ ಹೇಳಿದರೆ ಇದು ಒಂದು ಈ CA ಮತ್ತು NRC ಇದು ಅಂಗ. ಯಾಕಂತೇಳಿದರೆ ಇದು ಇಷ್ಟರವರೆಗೆ ಇರಲಿಲ್ಲ. ಇದು ಈಗ ಅಂತೇಳಿದರೆ ನನ್ನ ಲೆಕ್ಕದಲ್ಲಿ ಒಂದು ರಾಜಕೀಯವಾಗಿ ಒಂದು ಬೇರೆ ಯಾವುದು ಒಂದು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಇಲ್ಲದಾಗ ವ್ಯತಿರಿಕ್ತ ಚಿಂತನೆ ಮಾಡಿ ಏನಾದರೂ ಮನುಷ್ಯನ ವಿಷ ಬೀಜ ಬಿತ್ತಿ ಮನುಷ್ಯರನ್ನು ಬೇರೆ ಬೇರೆ ಮಾಡಿ, ಧರ್ಮವನ್ನು ಬೇರೆ ಬೇರೆ ಮಾಡಿ ನಾವು ವೋಟ್ ಬ್ಯಾಂಕನ್ನು ಉಳಿಸಬೇಕಂತ ಹೇಳುವುದು ಇದು BJP ಒಂದು ಅಜೆಂಡಾ ಹೊರತು ನಮ್ಮ ಭಾರತೀಯ ಸಂಸ್ಕೃತಿಗೆ ಸಂಬಂಧಪಟ್ಟ ವಿಷಯವಲ್ಲ. ಇದು ಅವರ ವೋಟ್ ಅಜೆಂಡಾ. ಯಾಕಂತೇಳಿದರೆ ಈ ಧಾರ್ಮಿಕತೆಯಲ್ಲಿ ಈ ಜನರು, ಈ ನಮ್ಮ ಯುವಕರು ಏನೋ ಅದನ್ನು ಚಿಂತೆ ಮಾಡದೆ ಈ ಹಿಂದೂ ಧರ್ಮದ ಯುವಕರು ಅದಕ್ಕೆ ಏನೋ ಒಂದು ವ್ಯತಿರಿಕ್ತವಾಗಿ ಅದರ ಹಿಂದುಗಡೆ ಹೋಗ್ತಾ ಇದ್ದಾರೆ. ಇವತ್ತು ಇದು ಮುಸ್ಲಿಮರು ಬೇರೆ, ಹಿಂದೂಗಳು ಬೇರೆ, ಕ್ರಿಶ್ಚಿಯನ್ರು ಬೇರೆ ಅಂತ ಮಾಡುವ ಒಂದು ವಿಧಾನ ಅಲ್ಲದೆ ಬೇರೆ ಯಾವುದೇ ಅಂಶ ಇದರಲ್ಲಿ ಇಲ್ಲ. ಇದು ಯಾಕೆ ಅಂತ ಹೇಳಿದರೆ ಇದು ನಿಜವಾಗಿ ಅಗತ್ಯ ಇಲ್ಲ. ಯಾಕಂತೇಳಿದರೆ ಇಲ್ಲಿ ಬಂದು ಏನೋ ದುಡಿದು ತಿನ್ನುವವನಿಗೆ ಇದು ಅಗತ್ಯ ಇಲ್ಲ, ದುಡಿದು ತಿನ್ನೋರಿಗೆ ಇದು ಅಗತ್ಯ ಇಲ್ಲ. ಇದು ಆ್ಯಕ್ಚುಲಿ ದುಡಿದು ತಿನ್ನೋರಿಗೆ ಯಾವುದೇ ಈಗ ನಮ್ಮದು ಗಲಾಟೆ ಆಗಲಿ, ಯಾವುದೇ ಕಾರಣ ಆಗಲಿ, ಯಾವುದಾಗಿ ನಮಗೆ ನಷ್ಟನೇ. ನಿಜವಾಗಿ ಮೊನ್ನೆಯಿಂದ ಇಷ್ಟು ಕಾರ್ಯಕ್ರಮ, ಇಷ್ಟು ಪ್ರತಿಭಟನೆ, ಇದು ಎಲ್ಲಿಂದ ದುಡ್ಡು ಕೊಡೋದು ಇದಕ್ಕೆ? ಈಗ ನಾವೊಂದು ಸಂಘಟಿಸಬೇಕಾದ್ರೆ ನಾವು ಒಂದು ಖರ್ಚು ಮಾಡಿ, ಹಾಗಾದರೆ ಎಲ್ಲ ಈ ಕಾನೂನು ಎಲ್ಲ ಬರುವುದು ಜನರ ಕಿಸೆಯನ್ನು ಒಂದು ಖಾಲಿ ಮಾಡುವಂಥ ವ್ಯವಸ್ಥೆ. ಆ ನಿಟ್ಟಿನಲ್ಲಿ ಈ CA ಮತ್ತು NRCಗೆ ನಾನು ಹೇಳುವುದೇನಂತ ಹೇಳಿದರೆ, ಇದು ನಮ್ಮೊಳಗೆ ಒಂದು ವಿಷ ಬೀಜ ಬಿತ್ತುವಂಥ ಇದರಲ್ಲಿ ಪರಿಣಾಮ ಅಂತ ಹೇಳಿದರೆ ಈ ಜನರು ದಾರಿಯಲ್ಲಿ ಬರುವಾಗ ತನ್ನಷ್ಟಕ್ಕೆ ಈ ಕಾನೂನಿನ ವಿರೋಧ ಇನ್ನೂ ಜನ ಇದಕ್ಕೆ ಜಾಸ್ತಿ ಆಗ್ತಾ ಹೊರತು ಕಮ್ಮಿ ಆಗೋದಿಲ್ಲ. ಯಾಕಂತೇಳಿದರೆ ಜನರಿಗೆ ಇನ್ನೂ ಹಿಂದೂಗಳು 10% ಇದ್ದವರು ಇದಕ್ಕೆ ಹಿಂದೂಗಳೇ ಆಟೋಮೆಟಿಕ್ ಒಂದು 50% ಆಗುವಂಥ ವಿರೋಧ ಮಾಡುವಂಥ ಕಾಲ ಬಂದೇ ಬರುತ್ತೆ. ಯಾಕಂತೇಳಿದರೆ ಇದರಲ್ಲಿ ಈ ಒಟ್ಟಿಗೆ ಇಲ್ಲದಂಥ ಪರಿಸ್ಥಿತಿ ಆಗ್ತದೆ. ಇದು ಧರ್ಮ ಬಿಡಿ, ಲಾಸ್ಟಿಗೆ ಹೀಗೆ ಸ್ಟ್ರೈಕ್ ಆಗಿ ಜನರಿಗೆ ಕೆಲಸ ಇಲ್ಲ, ಹೊಟ್ಟೆಗಿಲ್ಲ, ಇದಿಲ್ಲ. ಯಾವಾಗ ನೋಡಿದರೆ ಎಲ್ಲ ಕಡೆ ಪೊಲೀಸ್. ಒಂದು ಸಣ್ಣ ಕಾರ್ಯಕ್ರಮ ಆಗಿದ್ರೂ ಒಂದು 500 ಪೊಲೀಸ್. ಈ 500 ಪೊಲೀಸಿಗೆ ಎಲ್ಲಿಂದ ಖರ್ಚು? ನಮ್ಮದೇ ಟ್ಯಾಕ್ಸ್, ನಮ್ಮದೇ ತೆರಿಗೆ, ಎಲ್ಲ ನಮ್ಮದೇ ವೇಸ್ಟ್. ನಮ್ಮದು ಈ ಭಾರತ ಆರ್ಥಿಕತೆಯಲ್ಲಿ ಹಿಂದೆ ಉಳಿಲಿಕ್ಕೆ ಇದು ಒಂದು ಕಾರಣ. ಈ NRCಯಲ್ಲಿ ಈಗ ನಮ್ಮ ಆರ್ಥಿಕತೆಗೆ ಮೊನ್ನೆಯಿಂದ ಎಷ್ಟು ವೆಚ್ಚ ಇದೆ, ಎಷ್ಟು ಈ ಇಂಡಿಯಾದಲ್ಲಿ ಎಷ್ಟು ಖರ್ಚಾಯಿತು ಆರ್ಥಿಕತೆಗೆ, ಇದನ್ನು ಯಾರು ಚಿಂತೆ ಮಾಡ್ತಾರೆ? ಯಾರು ಚಿಂತೆ ಮಾಡೋದಿಲ್ಲ. ಇದನ್ನು ಅವರು ಚಿಂತೆ ಮಾಡಬೇಕು. ಮತ್ತು ಇದನ್ನು ಈ NRC ಅಂತ ಹೇಳಿದರೆ ಈಗ ಇದನ್ನು ಡಿವೈಡ್ ಮಾಡಲಿಕ್ಕೆ NRC ಅಂತ ಹೇಳಿದರೆ ಅವನಿಗೆ ಇನ್ನು ಕಾನೂನು ಮಾಡಿದರು ಇದರಲ್ಲಿ. ಇದು ಸ್ವಲ್ಪ ಸಮಯ ಜನರನ್ನು ಗೊಂದಲ ಮಾಡಿ ಈಗ ಒಂದು ಬರುವ ಓಟಿಗೆ ಮಾಡಿ ಮತ್ತೆ ಇದರ ಸುದ್ದಿಯಲ್ಲಿ ಇದರಲ್ಲಿ ಯಾರೂ ಇಲ್ಲ. ಹಾಗಾಗಿರುವಾಗ ಈ NRCಯನ್ನು ಈ ಅಲ್ಪಸಂಖ್ಯಾತರು ಮಾತ್ರ ಅಲ್ಲ, ಹಿಂದೂಗಳು ಕೂಡ ಈ ಕಾನೂನನ್ನು ವಿರೋಧಿಸಬೇಕು. ಯಾಕಂದರೆ ಭಾರತೀಯ ಒಂದು ರಾಷ್ಟ್ರೀಯತೆ ಇರುವಾಗ ಎಲ್ಲರಿಗೂ ಇಲ್ಲಿ ಹಕ್ಕು ಎಲ್ಲರಿಗೂ ಇದೆ. ಮನುಷ್ಯ ಧರ್ಮದವರು ಇಲ್ಲಿ ಹುಟ್ಟಿದ ನಂತರ ಇಲ್ಲಿ ಎಲ್ಲ ಬಂದವರೇ ನಾವು ಯಾರು ಇಲ್ಲಿ
ಇಲ್ಲಿ ಎಲ್ಲ ಬಂದವರೇ, ಎಲ್ಲ ಹುಟ್ಟಿದವರೇ, ಮಣ್ಣಲ್ಲಿ ಹುಟ್ಟಿದವರು, ಯಾರು ಹೊರಗಿನವರು ಯಾರಿಲ್ಲ. ಸುಮ್ಮನೆ ಹೇಳುವುದು ಅಲ್ಲಿಂದ ಬಂದಿದೆ ಇಲ್ಲಿ ಬಂದಿದೆ. ಏನಿದ್ರು ವಿಶ್ವದಲ್ಲಿ ವಿಶ್ವ ಅಂತ ಹೇಳಿದ್ರೆ ಒಂದು ಭಾರತ ಅಂತೇಳಿ ನಾವು ಸಂಕುಚಿತ ಸ್ವಭಾವದಲ್ಲಿ ಹೋಗಬಾರ್ದು. ನಮ್ಮ ಜಗತ್ತೇ ನಮ್ಮದು. ಭಾರತ ಮಾತ್ರ ಅಲ್ಲ, ಜಗತ್ತೇ ನಮ್ಮದು. ಜಗತ್ತು ಯಾರ್ದು? ಜಗತ್ತು ನಮ್ಮದು. ಆ ನಿಟ್ಟಿನಲ್ಲಿ ಏನು ನಾವು ಒಂದೇ ತಾಯಿ ಮಕ್ಕಳಾಗಿ ಇರಲಿ, ನಾವು ಎಲ್ಲರೂ ನಮ್ಮ ಒಳಗೆ ಭೇದ ಭಾವ ಬೇಡ. ಹಿಂದೂಗಳನ್ನು ಪ್ರೀತಿಸುವ, ಮುಸ್ಲಿಮರನ್ನು ಪ್ರೀತಿಸುವ, ಕ್ರಿಶ್ಚಿಯನರನ್ನು ಪ್ರೀತಿಸುವ, ಎಲ್ಲರನ್ನು ಪ್ರೀತಿಸಿ ನಾವು ಒಟ್ಟಾಗಿ ಬಾಳುವ. ನಮಗಿರುವುದು ಒಂದು 50 ವರ್ಷ, ಈಗಿನ ಫುಡ್ಡಲ್ಲಿ ಇರುವುದು 50 ವರ್ಷ. 50 ವರ್ಷವನ್ನು ನಾವು ಯಾಕೆ ಕಚ್ಚಾಡ್ಕೊಂಡು ಬಾಳಬೇಕು? ಆ ನಿಟ್ಟಿನಲ್ಲಿ ಇದನ್ನು ಎಲ್ಲರೂ ಸೇರಿ ವಿರೋಧಿಸುವ. ಈ ಕಾನೂನಿಗೆ ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟದಕ್ಕೆ ನಮ್ಮ ದರ್ಗಾ ಸಮಿತಿಯವರಿಗೆ ನನ್ನ ಅನಂತ ಧನ್ಯವಾದಗಳು.